ಕೇಳಿ, ಯಾರಿಗೆ ಡಿ ಸಿ ಅವ್ರಿಗೆ ಹೇಳ್ತೇನೆ, ಯಾರಿಗೆ ತಕ್ಷಣಕ್ಕೆ ಮನೆಗೆ ಹೋಗೋಕ್ಕಾಗಲ್ಲ, ಕಟ್ಟಕ್ಕೆ 8-9 ತಿಂಗಳು ವರ್ಷ ಬೇಕಾಗುತ್ತೆ. ಅಲ್ಲಿವರೆಗೂ ಪ್ರತಿ ತಿಂಗಳು 5,000 ರೂಪಾಯಿ ಬಾಡಿಗೆ ಕೊಡ್ತೇನೆ ನಿಮಗೆ. 5,000 ರೂಪಾಯಿ ಪ್ರತಿ ತಿಂಗಳು ನೀವು ಮನೆ ಕಟ್ಟೋವರೆಗೂ ಒಂದು 12 ತಿಂಗಳು 8 ತಿಂಗಳವರೆಗೂ ಪ್ರತಿ ತಿಂಗಳು 5,000 ರೂಪಾಯಿ ಕೊಡುವಂಥ ವ್ಯವಸ್ಥೆ ಮಾಡ್ತೀನಿ. ನೀವು ನಿಮ್ಮ ಸಂಬಂಧಿಕರ ಮನೆಯನ್ನಾರು ಇದೆ, ಬಾಡಿಗೆ ಮನೆಯನ್ನಾರು ಇದೆ, ನಿಮಗೆ ಬಿಟ್ಟದ್ದು. ಆ ಥರ ಎಷ್ಟು ಕುಟುಂಬ ಅಂತ ಐಡೆಂಟಿಫೈ ಮಾಡಿ ಪ್ರತಿ ತಿಂಗಳು 5,000 ರೂಪಾಯಿ ಅವ್ರು ಕೊಡಬೇಕು. ಬಾಡಿಗೆ ನೀವು ಬಾಡಿಗೆಗಾರರು ಹೋಗಿ ಸಂಬಂಧಿಕರ ಮನೆಯಲ್ಲೂ ಇದೆ, ಅದ್ರ ಬಗ್ಗೆ ಎಲ್ಲರಿಗೂ 5,000 ರೂಪಾಯಿ ಕೊಟ್ಬಿಡಿ. ಆ ಥರ ಮನೆ ಕಡೆ ಸೈಟ್ ಕೊಡಿ, ಏನು ಕೊಡ್ಬೋದಲ್ಲ. ಯಾರೋ ಮನೆಗಳು ಅವ್ರ ಸ್ವಂತ ಸೈಟ್ ಇದ್ದು ಖಾತೆ ಇದ್ರೆ ಅಲ್ಲಿ ಮನೆ ಕಟ್ಕೊಳ್ಳಿ. ಸೈಟ್ ಇಲ್ಲದೆ ಇದ್ರೆ 10 ಸೈಟ್ ಕೊಡ್ಬೋದು ತಾನೆ. ತಕ್ಷಣ ಸೈಟ್ ಐಡೆಂಟಿಫೈ ಮಾಡಬೇಕು, ಅಲ್ಲಿ ಮನೆ ಕಟ್ಟಕ್ಕೆ ಶುರು ಮಾಡಬೇಕು. ಇದು 10-15 ದಿವಸದಲ್ಲಿ ಎಲ್ಲ ಕೆಲಸ ಪ್ರಾರಂಭ ಆಗಬೇಕು. 10,000 ರೂಪಾಯಿ ಇವತ್ತೇ ಪೇಮೆಂಟ್ ಮಾಡಬೇಕು. ರಿಪೇರಿ ಮಾಡ್ಕೊಳ್ಳೋರಿಗೆ ಅವ್ರು ಯಾವಾಗ ಇದೆಲ್ಲ ವಾಪಸ್ ಹೋಗ್ತಾರೆ, ಮನೆ ಯಾರಿಂದ ಪಟ್ಟಿ ಮಾಡಿಕೊಂಡು 1 ಲಕ್ಷ ಕೊಟ್ಟು ರಿಪೇರಿ ಮಾಡಿಸ್ಬೇಕು. ಹೊಸ ಮನೆ ಕಟ್ಟಕ್ಕೆ 5 ಲಕ್ಷ ರೂಪಾಯಿ ಕೊಡ್ತೀನಿ, ಹೊಸ ಮನೆ ಕಟ್ಟಿಸ್ಬೇಕು. ಆಯ್ತಾ ತಾಯಿ? ಸೈಟ್ ಕೊಡಿ, ಏನು ಕೊಡ್ಬೋದಲ್ಲ. ಯಾರೋ ಮನೆಗಳು ಅವ್ರ ಸ್ವಂತ ಸೈಟ್ ಇದ್ದು ಖಾತೆ ಇದ್ರೆ ಅಲ್ಲಿ ಮನೆ ಕಟ್ಕೊಳ್ಳಿ. ಸೈಟ್ ಇಲ್ಲದೆ ಇದ್ರೆ 10 ಸೈಟ್ ಕೊಡ್ಬೋದು ತಾನೆ. ತಕ್ಷಣ ಸೈಟ್ ಐಡೆಂಟಿಫೈ ಮಾಡಬೇಕು, ಅಲ್ಲಿ ಮನೆ ಕಟ್ಟಕ್ಕೆ ಶುರು ಮಾಡಬೇಕು. ಇದು 10-15 ದಿವಸದಲ್ಲಿ ಎಲ್ಲ ಕೆಲಸ ಪ್ರಾರಂಭ ಆಗಬೇಕು. 10,000 ರೂಪಾಯಿ ಇವತ್ತೇ ಪೇಮೆಂಟ್ ಮಾಡಬೇಕು. ರಿಪೇರಿ ಮಾಡ್ಕೊಳ್ಳೋರಿಗೆ ಅವ್ರು ಯಾವಾಗ ಇದೆಲ್ಲ ವಾಪಸ್ ಹೋಗ್ತಾರೆ, ಮನೆ ಯಾರಿಂದ ಪಟ್ಟಿ ಮಾಡಿಕೊಂಡು 1 ಲಕ್ಷ ಕೊಟ್ಟು ರಿಪೇರಿ ಮಾಡಿಸ್ಬೇಕು. ಹೊಸ ಮನೆ ಕಟ್ಟಕ್ಕೆ 5 ಲಕ್ಷ ರೂಪಾಯಿ ಕೊಡ್ತೀನಿ, ಹೊಸ ಮನೆ ಕಟ್ಟಿಸ್ಬೇಕು. ಆಯ್ತಾ ತಾಯಿ?